ಬಂಟ್ವಾಳದ ಬ್ರಹ್ಮರಕೋಟ್ಲು ಟೋಲ್ ಪ್ಲಾಜಾದ ಬಳಿ ಇರುವ ಸರ್ವಿಸ್ ರಸ್ತೆಯಲ್ಲಿದ್ದ ಗುಂಡಿಯನ್ನ ಸ್ಥಳೀಯ ವ್ಯಕ್ತಿಯೋರ್ವರು ತಾತ್ಕಾಲಿಕವಾಗಿ ಕೆಂಪು ಕಲ್ಲು ಹಾಕಿ ಮುಚ್ಚಿಸಿದ್ದಾರೆ. ರಾಷ್ಟ್ರೀಯ ಹೆದ್ದಾರಿಯ ಪಕ್ಕದಲ್ಲಿ ಸರ್ವಿಸ್ ರಸ್ತೆಯಲ್ಲಿ ಬೃಹತ್ ಗಾತ್ರದ ಹೊಂಡ ಗುಂಡಿಗಳು ನಿರ್ಮಾಣವಾಗಿದ್ದು, ಕಾರು ಸಹಿತ ಲಘು ವಾಹನಗಳು ಸಂಚಾರ ಮಾಡಲು ಸಾಧ್ಯವಾಗದೆ ಪರದಾಡುತ್ತಿರುವ ಬಗ್ಗೆ ಮಾಧ್ಯಮಗಳು ವರದಿ ಮಾಡಿದ್ದವು. ಸುದ್ದಿ ಪ್ರಸಾರವಾಗಿ ವಾರ ಕಳೆದರೂ ಇಲಾಖೆ ಮಾತ್ರ ಎಚ್ಚೆತ್ತುಕೊಂಡಿಲ್ಲ ಎಂದು ಬೇಸತ್ತ ಇಲ್ಲಿನ ಕೋಸ್ಟಲ್ ವುಡ್ ಫ್ಯಾಕ್ಟರಿಯ ಮಾಲಕ ಕೆ ಹಮೀದ್ ಅವರ ನೇತೃತ್ವದಲ್ಲಿ ಫ್ಯಾಕ್ಟರಿಯ ಕೂಲಿ ಕಾರ್ಮಿಕರನ್ನ ಬಳಸಿಕೊಂಡು ಸ್ವಂತ ಖರ್ಚಿನಲ್ಲಿ ಕೆಂಪು ಕಲ್ಲು ತರಿಸಿ ತಾತ್ಕಾಲಿಕವಾಗಿ ಹೊಂಡ ಗುಂಡಿಗಳನ್ನು ಮುಚ್ಚಿಸಿದ್ದಾರೆ. ಮಳೆ ಬಂದ್ರೆ ಮತ್ತೆ ಕಲ್ಲು ಕರಗಿ ಹೋಗಿ ಗುಂಡಿ ಬೀಳುವ ಸಾಧ್ಯತೆಗಳಿವೆ. ಅದಕ್ಕೂ ಮೊದಲು ಇಲಾಖೆ ಡಾಮರು ಹಾಕಿ ಗುಂಡಿಗಳನ್ನು ಮುಚ್ಚುವ ಕಾರ್ಯ ಮಾಡಬೇಕು ಎನ್ನುವುದು ಅವರ ಆಗ್ರಹವಾಗಿದೆ. ನಾನು ಪಾಡ್ನೆಟ್ಟು ಒಂಜಿ ವಾಯ್ಸ್ಲ ಕೊಡಾಡಿದ್ದೇನೆ ಎಂಜಿನ ಹೋಗ್ತದ ಸ್ಕೂಲ್ ಉಂಟು ಸ್ಕೂಲ್ ಜೋಕ್ಲೆಗ್ ಪೂರ ಪ್ರಾಬ್ಲಮ್ ಉಂಟು.